ಗುಡ್ ಮಾರ್ನಿಂಗ್. ನನ್ನ ಮಗ ಈಗ 6 ಗಂಟೆಗೆ ಎದ್ದಿದ್ದಾನೆ. 6 ಗಂಟೆಗೆ ಇದ್ದು ಈಗ ಎಲ್ಲ ಕೆಲಸ ಆಯಿತು. ನಂದು ಟಿಫಿನ್ ಎಲ್ಲ ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಹೊರಟಿದ್ದಾನೆ. ಈಗ 6:15 ಆಗಿದೆ. ಸೈಕಲಲ್ಲಿ ನೋಡಿ, ಸೈಕಲ್ ತಂದಿದ್ದು ರಿಪೇರಿ ಮಾಡಿ ತಂದೆ. ಸೈಕಲ್ ಇಟ್ಕೊಂಡು ಸ್ಕೂಲಿಗೆ ಹೋಗುವಂಥ ತಯಾರಿ. ಒಂದು ಬೇಗ ಇದ್ದಿದ್ದೀನಿ. ಇಡ್ಲಿ ಮಾಡಿದ್ದೆ. ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ಮತ್ತು ನಿನ್ನೆದು ಕೇಕಡ ಉಂಟು. ಕೇಕಡ ಅಂದರೆ ಏನು, ಜಂಜಿ. ಹಾಂ, ನನ್ನ ಮಗ ನೋಡಿ ಸೈಕಲ್ ಬಿಡ್ತು. ಚಿಕ್ಕ ಮಗ ಎದ್ದಿಲ್ಲ ಇನ್ನು. 6:15 ಆಗಿದ್ದಷ್ಟೇ. ಇವನಿಗೆ 6:45 ಹೋಗಬೇಕು ಸ್ಕೂಲಿಗೆ. ತುಂಬ ಬೇಗನೆ. ಅದಕ್ಕೆ ಬೇಗ ಇದ್ದು ರೆಡಿ ಮಾಡಿಟ್ಟೆ. ನಾನು ಕೂಡ ಸ್ನಾನ ಮಾಡಿಕೊಂಡು ಬಟ್ಟೆ ಒಗ್ದೆಲ್ಲ ಆಯಿತು. ಕೆಲಸ ಬೇಗ ಬೇಗ ಆಗುತ್ತೆ. ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ಯಾಕಂದರೆ 5 ಗಂಟೆಗೆ ಎದ್ದು ವೀಡಿಯೋ ಮಾಡೋಕ್ಕೆ ಕೂತ್ರೆ ಮಕ್ಕಳದ್ದು ರೆಡಿ ಆಗಲ್ಲ. ಅದಕ್ಕೆ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಇವತ್ತೊಂದು ಬ್ಲಾಗ್ ಸ್ಟಾರ್ಟ್ ಮಾಡುವಾಗಂತ ಮಾಡಿದೆ. ಇನ್ನು ಇವನಿಗೆ 6:45 ಉಂಟು. ನನಗೆ ಇದು ಚಿಕ್ಕವನಿಗೆ 8:15 ಉಂಟು. ಇವನನ್ನು ಇವ್ರನ್ನ ಪಪ್ಪ ಕಳಿಸ್ಕೊಡ್ತಾರೆ. ಹಾಗೆ ಮತ್ತೆ ಸಿಗ್ತೀನಿ ನಿಮಗೆ, ಆಯಿತಾ? ಇನ್ನು ಎಷ್ಟು ಕೆಲಸ ಉಂಟಂತ ಗೊತ್ತಿಲ್ಲ. ಬ್ಲಾಗ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಮಾರ್ನಿಂಗ್ ಎದ್ದು ತುಂಬ ಅಂದರೆ ತುಂಬ ಕೆಲಸನೇ ಆಯಿತು ನನಗೂ. 4:15 ಎದ್ದಿದ್ದೀನಿ. 4:15 ಎದ್ದು ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಇದೆ ಮತ್ತು ಎಲ್ಲನೂ ಆಯಿತು. ನಂದು ಒಂದು ಮೀನು ಸಾರು ಮಾಡಲಿಕ್ಕೆ ಬಾಕಿ ಇದೆ. ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಇಡ್ಲಿ ಮಾಡಿದ್ದೀನಿ. ಇಡ್ಲಿ ಇದು ಉಂಟಲ್ಲ, ತಟ್ಟೆ ಇಡ್ಲಿ, ದೊಡ್ಡದು ಇಡ್ಲಿ ಮಾಡಿದೆ. ಒಂದು ತಟ್ಟೆ ಇಡ್ಲಿ ಮತ್ತು ಇದು ಇಡ್ಲಿ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ರೈಸ್ ಇತ್ತು. ನಾನು ಯಜಮಾನ ತಗೊಂಡು ಹೋಗ್ತೀನಿ ಅಂದರು. ಅದನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ನಿನ್ನೆದ್ದು ಸ್ವಲ್ಪ ಇದು ಉಂಟು, ಜಿಂಜಿ. ಮತ್ತು ಸ್ವಲ್ಪ ಪಲ್ಯ ಮಾಡಿದೆ ನನ್ನ ಮಗನಿಗೆ ಟಿಫಿನ್ಗೆ ಅಂತ. ನೋಡಿ, ಟಿಫಿನ್ಗೆ ಅಂತ ಬಟಾಟೆ ಪಲ್ಯ ಮಾಡಿದೆ. ಬಟಾಟೆ ಟೊಮೆಟೊ ಹಾಕಿ ಅದು. ಹಾಗೆ ನೋಡಿದ್ರೆ ಇಲ್ಲಿ ಟಿಫಿನ್ ಎಲ್ಲ ರೆಡಿಯಾಗಿದೆ ಚಿಕ್ಕ ಮಗಂದು. ಹಾಗೆ ಇಲ್ಲಿ ನೋಡಿದರೆ ಬಟ್ಟೆ ಒಗ್ದಾಗಿದೆ. ಸ್ನಾನನೂ ಆಯಿತು. ಮಕ್ಕಳು ಎದ್ದಿಲ್ಲ. ಇನ್ನೊಬ್ಬ ಎದ್ದಿಲ್ಲ, ಇನ್ನು ಎದ್ದೇಳಬೇಕು. ನೋಡಿ, ಅಲ್ಲಿ ಮಲಗಿದ್ದಾರೆ. ಇಬ್ಬರು ಮಲ್ಕೊಂಡಿದ್ದಾರೆ. ಇನ್ನು ಇವನಿಗೆ ಕೊಡಬೇಕು. ಇವನು ಅಂತೂ ಖಂಡಿತ ಸೈಕಲಲ್ಲೇ ಇರೋದು. ನಿನ್ನೆ ಸೈಕಲ್ ರಿಪೇರಿ ಮಾಡಿದ್ದು. ಇದು ತಿಂಡಿ ಇಡ್ಲಿ ತಿಂದು ಹೊರಟಿದ್ದಾನೆ ನನ್ನ ಮಗ. ಇನ್ನು ಮೀನು ಸಾರೊಂದು ಮಾಡಬೇಕು. ಹಾಗೆ ಹೋಗ್ಲಿಕ್ಕುಂಟು. ನಾನು 8:15 ನಾನು ಬಿಟ್ಟು ಬರೋದು. ಸ್ವಲ್ಪ ಹೋಗ್ಲಿಕ್ಕುಂಟು. ವಾಕಿಂಗ್ ಹೋಗಿ ಬರಬೇಕು. ಹಾಗೆ ಆಮೇಲೆ ನಾನು ಹೊರಡುವಾಗ ನಿಮಗೆ ಸಿಗ್ತೀನಿ. ಚಿಕ್ಕ ಮಗನೊಟ್ಟಿಗೆ ಸಿಗ್ತೀನಿ. ಪೋದು ಬತ್ತದು ಎಲ್ಲೆ ಮಗನೊಟ್ಟು ತಿಕ್ಕುವೆ ಬಂಡೆ ತಿಕ್ಕರಣೆ ಆಯ್ತು. ಟೈಮೇ ತಿಕ್ಕಿಜಿ ಅಂಕ ಎಲ್ಲೆ ಮಗನೊಟ್ಟು ತಿಕ್ಕೊಡು ಬಂದ್ಮೇಲೆ ಟೈಮೇ ತಿಕ್ಕಿಜಿ. ಪೋದು ಸ್ಕೂಲು ಬಿಡ್ದು ಬತ್ತೆ. ನನ್ನ 1 ಗಂಟೆ ಬಿಡ್ಪೇರು. 14 ಗಂಟೆ ಬಿಡ್ಪೇರು. ಮಂಚ ದಿಕ್ಕನಾಗಂತೆ ಭಾರಿ ಬಂಗಪ್ಪು ಇತ್ತೆ ಅರಿಪಾಡೊಂದಿಲ್ಲ ಗಂಜಿ. 1 ಗಂಟೆ ಕುಲ್ವೆ ಗೊತ್ತುಂಡಲ್ಪ. 1 ಗಂಟೆ ಅಲ್ಪ ಕುಲ್ವೆ ಸಾಲೆಡೆ ಗೊತ್ತುಂಡೆ. ಮನಸ್ಸೇ ಬರ್ಬೋದಿತ್ತೆ ವೀಡಿಯೋ ಮಲ್ಪರ ತಾನೇನು ಗೊತ್ತು. ನೆಕ್ಸ್ಟ್ ಮಂತ್ ಹಿಡ್ದಕ್ಕ ಫುಲ್ ವೀಡಿಯೋ ಪಾಡುವೇನು. 1 ತಿಂಗಳು ಚೂರು ಒಂದು ಪ್ರಾಬ್ಲಮ್ ಉಂಟು ಅಂಜಾದು. ಇವಾಗ ಮಾತಾಡ್ನಲ್ಲ ವೀಡಿಯೋ, ಎಲ್ಲರದ್ದು ವೀಡಿಯೋ ನೋಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ಆಯಿತಾ? ಸ್ವಲ್ಪ ಪ್ರಾಬ್ಲಮ್ಮಲ್ಲಿ ಇದ್ದೇನೆ. ಎಲ್ಲರದ್ದು ವೀಡಿಯೋ ನೋಡ್ತೀನಿ. ನೋಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಕೂಡ ವೀಡಿಯೋ ಹಾಕ್ತೇ ಇಲ್ಲ, ಟೈಮ್ ಸಿಗ್ತೇ ಇಲ್ಲ ನನಗೆ. ಹಾಗೆ ಮೆಸೇಜ್ ಹಾಕ್ಲಿಕ್ಕೆ ಬರ್ತಾ ಇಲ್ಲ ಯಾರಿಗೂ, ಯಾಕಂತ ಗೊತ್ತಿಲ್ಲ. ವಿಡಿಯೋ ನೋಡಿದ್ರು ಮೆಸೇಜ್ ಹಾಕ್ಲಿಕ್ಕೆ ಆಗ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಮೆಸೇಜ್ ಎಲ್ಲ ಕಟ್ ಮಾಡಿದ್ದಾರೆ ನನಗೆ. ಯಾರಿಗೂ ಹಾಕ್ಲಿಕ್ಕೆ ಆಗ್ತಿಲ್ಲ ನನಗೆ. ಎಲ್ಲರದು ನಂದು ನೋಡಿದವ್ರದ್ದು ಎಲ್ಲರದ್ದು ನೋಡ್ತೀನಿ ನಾನು. ಆದರೆ ಮೆಸೇಜ್ದು ಏನಂತ ಗೊತ್ತಿಲ್ಲ. ಒಂದು ವೀಕ್ ಮೇಲೇ ಆಯಿತು ಮೆಸೇಜ್ ನಂದು ಕಟ್ ಮಾಡಿದ್ದಾರೆ. ಏಕಂತಲೇ ಗೊತ್ತಿಲ್ಲ. ನೋಡುವ ಮುಂದೆ ಏನಾಗುತ್ತೆ ಅಂತ ಅಲ್ವಾ. ಅಂದರೆ ನಾನು ಎಲ್ಲರಿಗೂ ಸೂಪರ್ ನೈಸ್ ಅಂತ ಹಾಕ್ತೀನಿ. ಅದಕ್ಕೆ ಅಂತ ಗೊತ್ತಿಲ್ಲ. ಒಂದು 5 ಮೀನುಂಟು. 5 ಮೀನು ಸಾರು ಮಾಡುವ.
ಪಟ್ 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 ಅಂತ. ಅದು ನಿಮಗೆ ತೋರಿಸೋದಿಲ್ಲ, ಯಾಕಂದರೆ ಅದು ಮಾಡಿಟ್ಟದ್ದೇ. ಇನ್ನೂ ಮತ್ತೆ ಅದನ್ನೇ ಮಾಡ್ಕೊಂಡು ಹೋದ್ರಿ ತೋರಿಸಿದ್ರೆ ಅದು ಚೆನ್ನಾಗಾಗಿರಲ್ಲ. ಮೀನು ಸಾರು ಮಾಡಿ ಪಟ್ ಪಟ್ಟಾಗಿ ನಿಮಗೆ ಸಿಗ್ತೀನಿ. ಮತ್ತೆ ನಾವು ಸ್ಕೂಲಿಗೆ ಹೋಗಿ ಬರುವ, ಓಕೆನಾ? ನನ್ನ ಜೊತೆ ಬನ್ನಿ, ಓಕೆ? ಮೀನು ಉಂಟಲ್ವಾ, ಉಳಿದದ್ದು ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ಬಂಗಡೆ ಉಂಟಲ್ವ, ಸಣ್ಣದು ಸಿಕ್ಕಿದೆ. ಇದರಲ್ಲಿ 4 ಮೀನನ್ನು ಮಾಡ್ತೀನಿ. ಇಷ್ಟು ಮಾಡ್ತೀನಿ ಇಷ್ಟೇ. ಮತ್ತು ಉಳಿದದ್ದು ಫ್ರೈಗೆ ಹಾಕಿಟ್ಟಿದ್ದೀನಿ. ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ. ನೋಡಿ, ನನ್ನ ಹತ್ರ ತೆಂಗಿನಕಾಯಿ ಇರಲಿಲ್ಲ, ಇದೇ ಇರೋದು. ಊರಿಗೆ ಹೋಗಿದ್ದೀನಲ್ವ, ಊರಿಗೆ ಹೋಗಿ ಬರುವಾಗ ತೆಂಗಿನಕಾಯಿ ಇದೆಲ್ಲ ನೀರೆಲ್ಲ ಇದಾಗಿ ಈ ಥರ ಆಗಿದೆ. ಅದಕ್ಕೆ ಇದೇ ಹಾಕಿ ಮಾಡ್ತೀನಿ ಅಂತ ಇದ್ದೀನಿ. ಇಲ್ಲಿ ಪಟ್ 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 ಮಾಡಿ ನಿಮಗೆ ಸಿಗ್ತೀನಿ. ರೆಸಿಪಿ ಏನು ತೋರಿಸಲ್ಲ, ಬರ್ತೀನಿ ನಿಮ್ಮ ಮುಂದೆ. ರೈಸು ಕೂಡ ಇಟ್ಟಿದ್ದೀನಿ ನೋಡಿ. ತುಲೆ ಮೀನಿಗೆ ರೆಡಿ ಮಾಡ್ತೆ, ಮೀನಿಗೆ ರೆಡಿ ಆಂಡು ಮೀನು ಸಾರಿಗೆ ಏನು ಕೆಲಸ ಎಂತ, ನೆಲ ಒರೆಸೋದು ಅಷ್ಟೇ. ಇನ್ನು ಮೆಷಿನ್ ತೆಗೆದಿಟ್ಟಿದ್ದೀನಿ ನೋಡಿ, ನಂದು ಪ್ರೀತಿಯ ನನ್ನ ಜೀವನದ ಜೀವ ಮೆಷಿನ್ ತೆಗೆದಿಟ್ಟಿದ್ದೀನಿ. ಏನಕ್ಕೆ ಅಂತ ಇರ್ಬೋದು, ನಮ್ಮ ಪಕ್ಕದ ಮನೆಯವರು ಒಂದು ಇದು ಕೊಟ್ಟಿದ್ದಾಳೆ, ರೈನ್ ಕೋಟ್ ಸ್ಟಿಚಿಂಗ್ ಮಾಡಲಿಕ್ಕೆ. ಸ್ವಲ್ಪ ನನ್ನ ಮಗಂದು ಒಂದು ರೈನ್ ಕೋಟ್ ಉಂಟು, ಅದು ಕೂಡ ಸ್ಟಿಚಿಂಗ್ ಮಾಡಲೇಬೇಕಾಗುತ್ತೆ. ಒಂದು ಕೂಡ ಸ್ಟಿಚ್ ಬಿಟ್ಟಿದೆ, ಅದೊಂದು ಸ್ಟಿಚ್ ಮಾಡಲಿಕ್ಕೆ. ನನ್ನ ಹೂವಿನ ಗಿಡ ನೋಡಿ, ತುಳಸಿ ನೋಡಿ, ಇದು ಮಗಂದೊಂದು ರೈನ್ ಕೋಟ್ ಉಂಟು, ಅದು ಕೂಡ ಸ್ಟಿಚ್ ಮಾಡಲಿಕ್ಕೆ ಉಂಟು. 2 ಸ್ಟಿಚ್ ಮಾಡಿ ಮತ್ತೆ ನೆಲ ಒರೆಸೋದಂತ ಇದ್ದೆ. ನಂದು ಮೆಷಿನ್ ನೋಡಿ, ಸ್ಟಿಚಿಂಗ್ ಮಾಡ್ತೀನಿ. ನನಗೆ ಟೈಮ್ ಸಿಗಲ್ಲ ಅಂತ ಸ್ವಲ್ಪ ಇದು ಮಾಡ್ತೀನಿ. ಮೊನ್ನೆಯಿಂದ ಸುಮಾರು ಬ್ಲೌಸು ಇತ್ತು ನನಗೆ, ಹೊಲ್ದಾಯಿತು. ಇನ್ನು ನೋಡಬೇಕು. ನಾನು ಹೆಚ್ಚಾಗಿ ತಗೊಳ್ಳೋದಿಲ್ಲ, ನನಗೆ ಟೈಮ್ ಸಿಗಲ್ಲ ಅದಕ್ಕೆ. ನೋಡಿ, ಇವಾಗ ಸ್ಟಿಚ್ ಮಾಡುವ ಪಟ್ ಪಟ್ ಅಂತೊನ್ಕ ಪಂಡದ ಕುಲ್ಲಿಯೇ ಇಂಕು ಕನ್ನಡಕ ಇಜ್ಜಿಂಡ ಒಂಜಿ ಚೂರ್ಲ ತೋಜಿಜಿ ಸೂಜಿದ ದುಮ್ಮಿ ಎಂಚೆ ಪಟ್ ಪಟ್ ಸ್ಟಿಚ್ ಮಲ್ತೊಂದಿತ್ತೆ ಪಂಡದು ಎಂಕೆ ಗೊತ್ತುಜ್ಜಿ. ಅಂಡ ಇದು ಕನ್ನಡಕ ಇಜ್ಜಿಂಡ ಅಂಡ ಒಂಜಿ ಚೂರ್ಲ ಅಂದ್ರೆ ಚೂರ್ಲ ತೋಜುಜಿ ಗೊತ್ತುಂಡ. ಇನ್ನು ಅಂಚಿತ್ತನ ಒಂಜಿ ಪ್ರಾಬ್ಲಮ್ ನಿನ್ನ ಮಲ್ಪಗ ಮಗನ ರೈನ್ ಕೋಟು ತೊಲೆ ಕೈಟೆ ಪೋತುಂಡು. ಸ್ಟಿಚಿಂಗ್ ಅವು ಎನ್ನ ನೂಲು ಸರಿ ಇಜ್ಜಿ, ಬೇತೆ ನೂಲು ಪಾಡೋಡು ತೂಕ ನೆಟ್ಟು ಉಂಡ ತಂದು ಪಾಡೊಂದುಲ್ಲ. ರೆಡ್ ಕಲರ್ ನೂಲೆ ಆತೋಡು, ಅಂಡ ರೆಡ್ ಕಲರ್ ನೂಲು ಎನ್ನಡ ಒಂಜಿ ಚೂರಿಪ್ಪುನು ಯಾಪು ಚಿಂದಿದವು ಅಂಚೆ ಒಂದು ನಿಂಚೆ ಸ್ಟಿಚ್ ಮಲ್ಪುಗ ಆಯ್ತು. ರೆಡ್ ಕಲರ್ ಬೋರ್ಡು ಉನ್ನದಾಲ ಇಜ್ಜಿ ನಮ್ಮ ಅವೈಕ ಅನುಗುಣವಾದ ಪೋಡು ಉಂಡು ಐಟೆ ಪೋಡು ಅದು ಇತ್ತಿನ ಐಟೆ ಸುಧಾರ್ಥ ಪೋಯಿ ಕೂಡ ಪೋದು ಪತ್ತಾರ್ನ ಏನು ಪೋಯೆ ಟೈಮೇ ಇರುಂಡು. ಒಂದು ತುಲೆ ಒಂದು ನೂಲು ಸರಿ ಇಜ್ಜೆನ್ನ ಆ ನೂಲು ನಿದ ಬೇತೆ ಪಾಡೋಡು ನೋಡಿ. ಇಲ್ಲಿ ರೈನ್ ಕೋಟ್ ಸ್ಟಿಚಿಂಗ್ ಮಕ್ಕಳಿಗೆ ಹೋದ ವರ್ಷ ತಂದದ್ದು, ಅದು ಹೋಗಿದೆ. ಈ ವರ್ಷ ಒಂದು ಬರಲಿ ಅಂತ ಈಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಇರಲಿ, ಈ ವರ್ಷ ಒಂದು ನಾವು ಮಾಡಿಟ್ರೆ ಬರೋ ವರ್ಷಕ್ಕೆ ವಸ್ತು ತರ್ಬೋದಲ್ವಾ, ಸ್ಟಿಚ್ ಮಾಡಿ ಸಿಗ್ತೀನಿ. ಅಯ್ಯೋ ದೇವ, ಬಂದೆ ಮಾಡಿಟ್ಟೆ ನೋಡಿ. ಸ್ವಲ್ಪ ಸಂಜೆಗೆ ಖಾಲಿ ಆಗಬೇಕಲ್ವ, ಅದಕ್ಕೆ ಸ್ವಲ್ಪ ಐಕೆ ಅನ್ನಂತೆ ದಪ್ಪನೆ ಮಲ್ತಿದೆ ಬಣ್ಣ ಬಯ್ಯ ಖಾಲಿ ಅವರು ಮೈಂದ ಇದ ಮುಟ್ಟ ಖಾಲಿ ಅವೇನು ಮಲ್ತಂದು ಕುಲ್ಲೊಣ್ಣಿ ಮಾರಿರೆ ಏನು ಗೊಂಜೆ ಬೇಲೆ ಒಂಚೂರು ಬೇಲೆ ಅಂದರೆ ನೀನು ಆ ಮೆಷಿನ್ ಐಕ್ ಬೂರುಂಡು ಐಕ್ ಅವಂಡ ಒಂಥರ ಪ್ಲಾಸ್ಟಿಕ್ ಟೈಪ್ ಅತ್ತ ಒಂಥರ ಬೇತೆ ಟೈಪ್ ನೈಸ್ದ ಮಲ್ತೆ ತುಲೆ ಮಲ್ತದೀಯ ಮೆಷಿನ್ ಅಂಚೆನೆ ಒಂಜಿ ಎಪ್ಪಲ್ ತಿಂದೆ ತುಲೆ ಎಪ್ಪಲ್